ಉಡುಪಿ ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನೇಮಕಗೊಂಡಿರುವಂತಹ ಅಕ್ಷಯ್ ಮಚ್ಚೇಂದ್ರ ಹಾಕೆ ಅವರು ಇಂದು ಅಧಿಕಾರವನ್ನು ವಹಿಸಿಕೊಂಡರು. ನಿರ್ಗಮನ ಎಸ್ಪಿ ಎನ್ ವಿಷ್ಣುವರ್ಧನ್ ಕಡತ ಹಸ್ತಾಂತರಿಸುವ ಮೂಲಕ ಅಕ್ಷಯ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸ್ಪಿ ಅಕ್ಷಯ್ ಮಚ್ಚೇಂದ್ರ ಹಾಕೆ ಅವರು, ಉಡುಪಿ ಜಿಲ್ಲೆಯ ಬಗ್ಗೆ ಹೆಮ್ಮೆ ಇದೆ. ಪ್ರವಾಸೋದ್ಯಮ, ಶಿಕ್ಷಣ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂತಹ ಉಡುಪಿ ಜಿಲ್ಲೆ ಸಾಂಸ್ಕೃತಿಕವಾಗಿ ಹೆಸರು ಗಳಿಸಿದೆ. ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆ, ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಯಂತ್ರಿಸಲು ಮೊದಲ ಆದ್ಯತೆಯನ್ನು ನೀಡುತ್ತೇನೆ. ಡ್ರಗ್ಸ್ ಪಿಡುಗು ಮೂಲೋತ್ಪಾದನೆಗೆ ಕ್ರಮ, ಪೊಲೀಸ್ ಜನಸಂಪರ್ಕ ಸಭೆ, ಅಧಿಕಾರಿಗಳೊಂದಿಗೆ ಮುಕ್ತ ಸಂವಾದ, ಪೊಲೀಸ್ ಮತ್ತು ಜನರ ನಡುವಣ ಅಂತರ ಕಡಿಮೆ ಮಾಡಲು ಕ್ರಮ ಸೇರಿದಂತೆ ಜನರ ನಿರೀಕ್ಷೆಗೆ ಸ್ಪಂದಿಸಿ ಕೆಲಸವನ್ನು ಮಾಡುತ್ತೇನೆ ಎಂದರು. 2015ರ ಬ್ಯಾಚ್ನ IPS ಅಧಿಕಾರಿಯಾಗಿರುವಂತಹ ಅಕ್ಷಯ್ ಅವರು ಕಂಪ್ಯೂಟರ್ ಇಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ. ಮೂಲತಃ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯವರು. ಕಳೆದ 2.5 ವರ್ಷಗಳಿಂದ ಚಿಕ್ಕಮಗಳೂರಿನ SP ಆಗಿದ್ದಂತಹ ಅಕ್ಷಯ್ ಈ ಹಿಂದೆ ಗುಲ್ಬರ್ಗದಲ್ಲಿ ASP, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ತಿಂಗಳು ಪ್ರೊಬೇಷನರಿ ಅಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದರು. ನಾನಿವತ್ತು SP ಉಡುಪಿಯಾಗಿ ಚಾರ್ಜನ್ನು ವಹಿಸ್ಕೊಂಡಿದ್ದೀನಿ. ಕಳೆದ 2.25 ವರ್ಷ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ SP ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೆ. ಅದಕ್ಕಿಂತ ಮುಂಚೆ ಗುಲ್ಬರ್ಗನಲ್ಲಿ ASP ಆಗಿ ಕೆಲಸ ನಿರ್ವಹಿಸಿದ್ದೀನಿ. ಅದಕ್ಕಿಂತ ಹಿಂದೆ ಇಲ್ಲೇ ದಕ್ಷಿಣ ಕನ್ನಡದಲ್ಲಿ ಡಿಸ್ಟ್ರಿಕ್ಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಸಲುವಾಗಿ 6 ತಿಂಗಳು ಇಲ್ಲೇ ಇದೆ. ತುಂಬ ಹೆಮ್ಮೆ ಅನಿಸ್ತಾ ಇದೆ. ಐ ಫೀಲ್ ಮೈ ಸೆಲ್ಫ್ ಪ್ರಿವಿಲೇಜ್ಡ್ ಆ್ಯಂಡ್ ಲಕ್ಕಿ ಟು ಸರ್ವ್ ಇನ್ ದಿಸ್ ಡಿಸ್ಟ್ರಿಕ್ಟ್. ಉಡುಪಿ ಜಿಲ್ಲೆಗೆ ಒಳ್ಳೆ ಹೆಸರಿದೆ. ಕಲ್ಚರಲ್ಲಿ ಭಾಳ ಸಿಗ್ನಿಫಿಕೆಂಟ್ ಜಿಲ್ಲೆ ಇದೆ. ಯಾವುದೇ ಸಮಸ್ಯೆ ಇರಲಿ, ನೇರವಾಗಿ ನಮ್ಮ ಇಲಾಖೆ ಅಧಿಕಾರಿಗಳೊಂದಿಗೆ, ನಮ್ಮೊಂದಿಗೆ ನೇರ ಸಂಪರ್ಕ ಸಾಧಿಸಿ ಯಾವುದೇ ವಿಚಾರಗಳು ಇರಲಿ, ಯಾವುದೇ ಸಮಸ್ಯೆಗಳು ಇರಲಿ, ಪರಿಹಾರ ಆಗಲಿ ಅಥವಾ ನಮ್ಮ ಸಹಾಯ ಆಗಲಿ, ಸದಾ ನಿಮ್ಮೊಂದಿಗೆ ಇರ್ತದೆ.